ಕಂಕನಾಡಿ ಪಡೀಲ್ ಲಯನ್ಸ್ ಕ್ಲಬ್ ಬೊಕ್ಕ ಚೋಟಮಂಗಳೂರು ಲಯನ್ಸ್ ಕ್ಲಬ್ದ ಒಟ್ಟು ಸೇರಿಗೆಡು ಜೋಕ್ಲನ ದಿನಾಚರಣೆಯನ್ನು ಕುತ್ತಾರ್ ಬಾಲ ಸಂರಕ್ಷಣಾ ಕೇಂದ್ರಡು ಶನಿವಾರ ಆಚರಿಸಾಯಿರು. ಕಾರ್ಯಕ್ರಮಡು ಚೋಟಮಂಗಳೂರು ಲಯನ್ಸ್ ಕ್ಲಬ್ ಅಧ್ಯಕ್ಷರು ಲಯನ್ ಶ್ರೀಮತಿ ಹರಿನಾಕ್ಷಿ ಪ್ರಾಸ್ತಾವಿಕವಾದ ಪಾತ್ರರಂದು ಜೋಕ್ಲನ ದಿನಾಚರಣೆದ ಬಗ್ಗೆ ತೆರಿಪಾಯಿರು. ಹಾಗೆಯವರಿಗೆ ಮಕ್ಕಳಂದ್ರೆ ಬಹಳ ಇಷ್ಟ. ಅದೇ ರೀತಿ ಮಕ್ಕಳಿಗೆ ಶಿಕ್ಷಣ ಕೂಡ ಬಹಳ ಮುಖ್ಯ. ಈಗ ನಮ್ಮ ಸರ್ಕಾರ ಏನು ಮಾಡಿದೆ, ಮಕ್ಕಳಿಗೆ ಶಿಕ್ಷಣ ಬೇಕು ಹೇಳಿ ಎಲ್ಲ ಉಚಿತವಾಗಿ ಕೊಡ್ತಾ ಇದೆ. ಹೌದಾ? ನೀವೀಗ ಶಾಲೆಗೆ ಹೋಗ್ತಾ ಇದ್ದೀರಿ, ನಿಮಗೆ ಎಲ್ಲ ಉಚಿತವಾಗಿ ಸಿಗ್ತಾ ಇದೆ ಅಲ್ಲ. ಈಗ ನಾವೆಲ್ಲವೂ ಪಡ್ಕೊಳ್ತೇವೆ, ಉಚಿತವಾಗಿ ನಾವು ಎಲ್ಲವನ್ನು ಪಡ್ಕೊಳ್ತೇವೆ. ಆದರೆ ನಾವು ಪಡ್ಕೊಂಡದಕ್ಕೆ ಪ್ರತಿಯಾಗಿ ಏನನ್ನು ಕೊಡಬೇಕು? ಈಗ ನಾವು ಎಲ್ಲ ನಿಮಗೆ ಆಹಾರ, ಬಟ್ಟೆ, ಪುಸ್ತಕ, ಹಾಲು ಎಲ್ಲ ಉಚಿತವಾಗಿ ಸರ್ಕಾರ. ಯಾಕೆ? ಮಕ್ಕಳು ಶಿಕ್ಷಣವನ್ನು ಕಲೀಲಿ, ಅವರ ದೊಡ್ಡದಾಗಿ ಅವರು ಸಮಾಜಕ್ಕೆ ಒಂದು ಉತ್ತಮ ವ್ಯಕ್ತಿಯಾಗಿ, ಅಂದರೆ ಶಿಕ್ಷಣವನ್ನು ಪಡೆದು ಸಮಾಜಕ್ಕೆ ಒಂದು ಉತ್ತಮ ವ್ಯಕ್ತಿಯಾಗಿ ಬೆಳೀಲಿ ಎಂಬ ಉದ್ದೇಶದಿಂದ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇದೆ. ಅದನ್ನು ನಾವು ಪಡಿಬೇಕು. ಪ್ರತಿಯೊಂದು ಮಕ್ಕಳು 18 ವಯಸ್ಸಿನವರೆಗೆ ಮಕ್ಕಳು ಕೆಲಸ ಮಾಡೋ ಹಾಗಿಲ್ಲ. ಒಂದು ವೇಳೆ ಹಾಗೆ ಮಾಡಿದರೆ ಬಾಲ ಕಾರ್ಮಿಕರಾಗಿ ದುಡಿದ್ರೆ ಅವರನ್ನು ಯಾರು ಇಟ್ಟುಕೊಂಡಿದ್ದಾರೆ ಅವರಿಗೆ ಕೂಡ ಏನಂತ ಶಿಕ್ಷೆ ಉಂಟು. ಆದ್ದರಿಂದ 18 ವರ್ಷದವರೆಗೆ ಮಕ್ಕಳು ದುಡಿಲಿಕ್ಕೆ ಹೋಗ್ಲಿಕ್ಕಿಲ್ಲ, ಅವರಿಗೆ ಶಿಕ್ಷಣ ಕಡ್ಡಾಯ. ಅದಕ್ಕಾಗಿ ಸರ್ಕಾರ ಉಚಿತವಾಗಿ ಎಲ್ಲ ಸೌಕರ್ಯಗಳನ್ನು ಮಾಡ್ತಾ ಇದೆ. ವಲಯ ರಡ್ಡತ ಪ್ರಾಂತೀಯ ಅಧ್ಯಕ್ಷರು ಲಯನ್ ಬಿ ಸಂಜೀವ ಶೆಟ್ಟಿ, ವಲಯ ಐನತಾ ಅಧ್ಯಕ್ಷರು ಉಮೇಶ್ ಪ್ರಭು ಜೋಕ್ಲನ ದಿನಾಚರಣೆದ ಶುಭಾಶಯ ತೆರಿಪಾದು ಲಯನ್ ಸೇವಾ ಚಟುವಟಿಕೆ ಬಗ್ಗೆ ತೆರಿಪಾಯಿರು. ಜವಾಹರ್ಲಾಲ್ ನೆಹರು ಇಬ್ಬರ ಮಕ್ಕಳ ಮನಸ್ಸು ಒಂದಾಗಿ ಅದು ಭೇದ ಭಾವನೆ ಇಲ್ಲದೆ ಮುಂದಕ್ಕೆ ಜಗತ್ತಿನ ಭಾರತಾದ್ಯಂತ ಹರಡಲಿ. ಹಾಗಾಗಿ ಮುಂದೆ ನೀವು ಯುವಕರಾಗುವಾಗ ಆ ಹಿಂಸೆ, ವಾತ್ಸಲ್ಯ ಇದೆಲ್ಲವೂ ಅಳಿದು ಹೋಗಲಿ ಎಂಬ ಆ ಭಾವನೆಯಿಂದಾಗಿ ನಾವು ಇವತ್ತಿನ ಆಚರಿಸಿದ್ದೇವೆ. ಜವಾಹರ್ಲಾಲ್ ನೆಹರು ಒಂದು ಮಕ್ಕಳಲ್ಲಿ ಪ್ರೇಮ ಮತ್ತೊಂದು ಗುಲಾಬಿ. ಅವರ ಪತ್ನಿ ಕಮಲಾ ನೆಹರು ಕಾಲವಾದ ನಂತರ ಅದು ಅತಿಯುವಂತಹ ಪ್ರೀತಿಯ ಸಂಕೇತವಾಗಿ ಅವರ ಗುಲಾಬಿ ಹೂವನ್ನು ಅವರ ಕೋಟ್ನಲ್ಲಿ ಇರಿಸಿದ್ದಾರೆ. ಗುಲಾಬಿ ಹೂವಲ್ಲಿ ಏನೋ ನಾವು ಅರ್ಥ ಗುಲಾಬಿ ಕೊಡುವಾಗ ಆ ಪ್ರೀತಿಪೂರ್ವಕವಾದಂತಹ ಗುಲಾಬಿಯನ್ನು ಕೊಡುವಾಗ ಇದೇ ರೀತಿಯಲ್ಲಿ ನಿಮ್ಮಲ್ಲಿ ಕೂಡ ಆ ಪ್ರೀತಿ ಭಾವನೆಗೆ ಉಳಿಯಲಿ ಎಂಬ ಸಂಕೇತದ ಮೂಲಕವಾಗಿ ನಾವು ಆ ಗುಲಾಬಿ ನಿಂತ್ಕೊಳ್ಳೋದು. ಪೇಪರ್ ಓದಬೇಕು. ಯಾಕೆ ಓದಬೇಕು? ನಮ್ಮ ಏರಿಯಾದಲ್ಲಿ, ನಮ್ಮ ಊರಲ್ಲಿ, ನಮ್ಮ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಏನೆಲ್ಲ ಘಟನೆ ಆಗ್ತಾ ಇದೆ ಅದರ ಬಗ್ಗೆ ನಿಮಗೆ ಮಾಹಿತಿ ಬರ್ತದೆ. ಹಾಗೆ ಮಾಡಿ ನಿಮ್ಮ ಐಡಿಯಾಸ್ ಎಲ್ಲ ಅದು ಓದ್ತಾ ಅದು ಓದಿದಾಗಲೇ ಗೊತ್ತಾಗೋದು. ಓದ್ತಾ ನಿಮ್ಮ ತುಂಬ ವಿಷಯ ಗೊತ್ತಾಗ್ತದೆ. ಹಾಗೆ ನಿಮ್ಮ ಇದು ಏನಿರ್ತಾರೆ ಬಾಲ ಸಂರಕ್ಷಣಾ ಕೇಂದ್ರದಲ್ಲಿ ನಿಮಗೆ ನೀತಿ ಪಾಠ ಎಲ್ಲ ಹೇಳ್ತಾ ಇದ್ದಾರೆ. ಮಕ್ಕಳು ಏನು ಹೇಳಿದ್ರೆ ಯಾವತ್ತೂ ಸತ್ಯವನ್ನೇ ಹೇಳಬೇಕೇಳಿ ಹೇಳ್ತಾರೆ. ಯಾಕೆಂದರೆ ಸತ್ಯವನ್ನು ಹೇಳಿದರೆ, ಒಂದು ಉಪಾಯ ಹೇಳಿದರೆ ಅದು ಇದ್ದ ವಿಷಯವನ್ನೇ ನೀವು ಹೇಳ್ತೀರಿ. ಒಂದು ವೇಳೆ ಸುಳ್ಳು ಹೇಳಲಿಕ್ಕೆ ಶುರು ಮಾಡಿದರೆ ಇನ್ನೊಂದು ಸಾರಿ ಆ ಸುಳ್ಳು ಹೇಳಿ ಏನು ಹೇಳಿ ನೆನಪು ಮಾಡಿ ಅದೇ ಸುಳ್ಳನ್ನು ಕೂಡ ಹೇಳಲಿಕ್ಕೆ ಆಗುದು. ಯಾಕೆಂದರೆ ಸುಳ್ಳು ಹೇಳೋದನ್ನು ಮರಿತೀರಿ. ಯಾಕೆಂದರೆ ಸತ್ಯವನ್ನು ಮರೆಯಲಿಕ್ಕೆ ಸಾಧ್ಯವಿಲ್ಲ. ಬಾಲ ಸಂರಕ್ಷಣಾ ಕೇಂದ್ರದ ಅಧಿಕಾರಿ ಲಯನ್ ಲಕ್ಷ್ಮಣ್ ಶೆಣೈ ಪಾತ್ರರಂದು ಮೂಲು ಇತ್ತಿನ ಜೋಗ್ಲು ಉನ್ನತ ಸ್ಥಾನಡು ಬೇಲ ಮಲ್ತೊಂದು ನಿರ್ಮಾಣ ತೆರಿಪಾಯಿರು. ನನ್ನ ತಂದೆಯವರು ನನಗೋಸ್ಕರ ನಿಲ್ಲಿಕ್ಕೆ ಅಂತ ಒಂದು ಮನೆ ಕಟ್ಟಿದ್ದು ಅಗತ್ಯಕ್ಕೆ ಬೇಕಾದಾಗ. ಯಾಕೆಂದರೆ ತೋಟ ಇತ್ತು, ತೋಟ ಎಲ್ಲ ನೋಡಿಕೊಳ್ತಿದ್ದೆ. ಇಲ್ಲಿಂದ ಹಿಡಿದು ಕೊರಗಜನ ಕಟ್ಟೆಯವರೆಗೆ 7 ಎಕರೆ ಜಾಗ ಇತ್ತು. ತಂದೆಯವರ ಹೆಸರಿನಲ್ಲಿ ಇತ್ತು. ತಂದೆಯವರು 1.5 ಎಕರೆ ಜಾಗವನ್ನು ಅವರು ಮಂಗಳ ಸೇವಾ ಸಮಿತಿಗೆ 1 ಎಕರೆ ಕೊಡ್ತೀನಿ ಅಂತ ಹೇಳಿದರು. ಆದರೆ ಕೊಡುವಾಗ 1.5 ಎಕರೆ ಯಾಕೆ ಕೊಟ್ಟರು ಅಂತೇಳಿ ಒಂದು ಕ್ವಶನ್ ಬಂತು. ಎಲ್ಲ ಡಾಕ್ಯುಮೆಂಟ್ ಸ್ಟಡಿ ಮಾಡುವಾಗ ಆ 1.5 ಎಕರೆ ಸಪ್ರೇಟ್ ಇತ್ತು. ಯಾವ ಮುಂದಾಲೋಚನೆಯಿಂದ ಕೊಟ್ಟರು ಅಂದರೆ ನಾಳೆ ಮಕ್ಕಳು ಯಾವುದೇ ರೀತಿಯಲ್ಲಿ ಆದರೆ ನಾವು ತುಂಬು ಹೃದಯದಿಂದ ಮನಸ್ಪೂರ್ವಕವಾಗಿ ಕೊಟ್ಟಿದ್ದೇವೆ ಅಂತ ಬೇಜಾವರ ಶ್ರೀಗಳು ಹೇಳಿದರು. ಅದು 100ಕ್ಕೆ 100 ಸತ್ಯ. ಭಾಳ ಸಂತೋಷವಾಗಿ ಕೊಟ್ಟಿದ್ದೆ. ಆಗ ತಂದೆಯವರಿಗೆ ತುಂಬ ವಿಷನ್ ಇತ್ತು, ಈ ಜಾಗಕ್ಕೆ ಬೆಲೆ ಹೆಚ್ಚಾಗ್ತದೆ ಎಲ್ಲ ಗೊತ್ತಿತ್ತು. ಆದರೆ ಚಿಕ್ಕ ಮಕ್ಕಳು ಅನಾಥ ಅಂತೇಳಿದ್ರೆ ಅನಾಥ ಪ್ರಜ್ಞೆ ಬರಬಾರ್ದು ಹೇಳಿ ಬಾಲ ಸಂರಕ್ಷಣಾ ಕೇಂದ್ರ ಅಂತ ಹೆಸರಿತ್ತು. ಅನಾಥಾಶ್ರಮ ಅಂತ ಇಂದೂ ನಾನು ಕರೆಯೋದಿಲ್ಲ, ನಾವು ಯಾರೂ ಕರೆಯೋದಿಲ್ಲ. ಆ ಪ್ರಜ್ಞೆ ಅವರಿಗೆ ಇರಬಾರ್ದು. ಅವರಿಗೆ ಬಾಲ ಸಂರಕ್ಷಣಾ ಕೇಂದ್ರವನ್ನು
ಸಾಕಷ್ಟು ಕಡೆಗೆ ಹೋಗಿದ್ದಾರೆ. ಇವತ್ತು ಇಡೀ ನಮ್ಮ ಭಾರತ ದೇಶದಲ್ಲಿ ಅಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ವಿದೇಶದಲ್ಲಿಯೂ ಇದ್ದಾರೆ. ಈ ಪೊರ್ತು ಬಾಲ ಸಂರಕ್ಷಣಾ ಕೇಂದ್ರದ ಜೋಕ್ಲೆಗು ಫಲವಸ್ತು ವಿತರಣೆ, ಧನ ಸಹಾಯ ಅಂಚನೆ ಬೇತೆ ಬೇತೆ ಸೇವಾ ಚಟುವಟಿಕೆಯಲ್ಲಿ ನಡಪಾಯಿರು. ಪಾಟೀಲ್ ಲಯನ್ಸ್ ಕ್ಲಬ್ ಖಜಾಂಚಿ ಲಯನ್ ಮಾಧವ್ ಉಳ್ಳಾಲ್, ಚೋಟಮಗಳೂರು ಲಯನ್ಸ್ ಕ್ಲಬ್ ಖಜಾಂಚಿ ಸಂದೀಪ್ ಮಹಾಲೆ, ವಲಯ ಅಧ್ಯಕ್ಷರು ರವೀಂದ್ರನಾಥ್ ಶೆಟ್ಟಿ, ಲಿಯೋ ಅಧ್ಯಕ್ಷರು ಪ್ರಣವಿ ಉಚ್ಚಿಲ್ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಬಾಲ ಸಂರಕ್ಷಣಾ ಕೇಂದ್ರದ ಜೋಕ್ಲು ಪ್ರಾರ್ಥನೆ ಪಂಡೇರು. ಕಂಕನಾಡಿ ಪಾಟೀಲ್ ಲಯನ್ಸ್ ಕ್ಲಬ್ ಅಧ್ಯಕ್ಷರು ಲಯನ್ ಅರುಂಧತಿ ಶೆಟ್ಟಿ ಸಭೆ ನೆತ್ಕೊಂಡರು. ಕಾರ್ಯದರ್ಶಿ ಲಯನ್ SM ಐರನ್ ಸಭಿಸ್ತಾರಿಕೆ ಮಲ್ತೇರು. ಚೋಟಮಗಳೂರು ಲಯನ್ಸ್ ಕ್ಲಬ್ ಕಾರ್ಯದರ್ಶಿ ಲಯನ್ ಮಲ್ಲಿಕಾ ಭಂಡಾರಿ ಸೊಲ್ಮೆ ಸಂದಾಯರು.